ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡುತ್ತಿರುವಂತಹ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೆ ನಾನೊಂದು ವಿಷಯ ಹೇಳ್ತೇನೆ. ಅಂತಂದರೆ ತಿಮರೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಯಾಕಂದರೆ ಅಮ್ಮ ಎಂತ ಮಾಡಿದ್ರಂದರೆ ಇವತ್ತು ಊಟಕ್ಕೆ ಎಂತ ಇಲ್ಲ, ಮೀನೆಲ್ಲ ಇಡೋದು. ನನಗೆ ಮೀನು ಇಷ್ಟ ಇಲ್ಲ. ಇವತ್ತು ಶುಕ್ರವಾರ ಸಹ, ಹಾಗೆ ನಾವಿವತ್ತು ತಿಮರೆ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೆ ಹೇಳ್ತೇನೆ. ಮತ್ತು ತಿಮರೆ ಚಟ್ನಿಗೆ ಬೇಕಾಗಿರುವಂತಹ ಸಾಮಾನುಗಳು 3. ಅದು ಹೇಗೆ ಮಾಡೋದು, ತುಂಬಾ ಟೇಸ್ಟಿಯಾಗಿರ್ತದೆ, ಅದು ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾ, ಆರೋಗ್ಯಕ್ಕೆ ರುಚಿಕರವಾದ ತಿಮರದ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ಗಾಯ್ಸ್ ನೋಡಿ, ನಿಮ್ಮ ಮನೆಯಲ್ಲಿ ಕೂಡ ಈ ಥರದ್ದು ಆಗ್ತದೆ, ನೀವು ನೋಡ್ಬೋದು. ನೋಡಿ ಗಾಯ್ಸ್, ಇದಕ್ಕೆ ಹೇಳುವುದು ತಿಮರೆ. ನೋಡಿ, ಆ ಹಾರ್ಟ್ ಶೇಪಲ್ಲಿ ಇರ್ತದೆ. ನೋಡಿ, ಹಾರ್ಟ್ ಶೇಪಲ್ಲಿ ಇರ್ತದೆ. ಹಾರ್ಟ್ ಶೇಪ್ ಅಂತ ಹೇಳಿ ಒಟ್ರಾಶಿ ಅಂತ ತಗೊಳ್ಳಿಕ್ಕೆ ಹೋಗಬೇಡಿ, ನೆಲದಲ್ಲಿ ಆಗ್ತದೆ ಇದು. ನೋಡ್ಬೋದು, ಗದ್ದೆಯಲ್ಲಿ, ನೆಲದಲ್ಲಿ, ಹಾಗೆ ಖಂಡದಲ್ಲಿ ಎಲ್ಲ ಆಗುವಂತಹ ಇದು ನೀವು ನೋಡ್ಬೋದು. ಗದ್ದೆ ಮತ್ತು ಖಂಡ ಒಂದೇ, ನಂಗೆ ಗೊತ್ತಿರಲಿಲ್ಲ. ನೀವು ನೋಡಿ, ಇಲ್ಲಿ ಎಲ್ಲ ಕಡೆಯಲ್ಲಿ ಉಂಟು. ನೋಡಿ, ಇದೆಲ್ಲ ತೆಗೆಯುವ ನಾವು ಚೆಂದ ಮಾಡಿ. ಇದನ್ನು ವಾರಗೊಂದು ಸತಿ ತಿಮರೆ ಚಟ್ನಿ ಮಾಡಿದರೆ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗಂತೂ ಹೇಳಲೇಬೇಡಿ, ಯಾಕಂದರೆ ಇದು ಬುದ್ಧಿಶಕ್ತಿಯನ್ನು ಇನ್ನೂ ಕೂಡ ಬಲಪಡಿಸ್ತದೆ. ಮತ್ತು ತುಂಬಾ ಇದರಲ್ಲಿ ಆಗುವಂತಹ ಉಪಯೋಗಗಳು ಇದೆ. ನೀವು ಕೂಡ ಮನೆಯಲ್ಲಿ ಯೂಸ್ ಮಾಡಲೇಬೇಕು ಇಂತಹ ಒಂದು ತಿಮರೆಯ ಚಟ್ನಿಯನ್ನು ಅಂತ ಹೇಳಿ ಈಗ ತೆಗಿತೇನೆ. ಕೆಲವರಿಗೆಲ್ಲ ಗೊತ್ತಿರ್ಬೋದು ತಿಮರೆ ಚಟ್ನಿ ಹೇಗೆ ಮಾಡೋದು ಅಂತ. ಇನ್ನು ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತೇ ಇಲ್ಲ ತಿಮರೆ ಚಟ್ನಿ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಕ್ಲಿಯರಾಗಿ ಹೇಳ್ತೇನೆ. ಇದಕ್ಕೆ ತುಂಬಾ ಕಡಿಮೆ ಸಮಯ ತಗೊಳ್ತದೆ, ಒಂದು 5 ನಿಮಿಷಗಳಲ್ಲಿ ಮಾಡುವಂತಹ ತಿಮರೆ ಚಟ್ನಿ. ಇದು ಹೆಲ್ತಿಗೆ ಕೂಡ ಒಳ್ಳೆಯದು. ಮತ್ತು ನೀವು ಗಂಜಿ ಜೊತೆ ತಿಂತಿರಲ್ಲ, ಅದು ಹೇಳಲೇಬೇಡಿ, ತುಂಬಾ ಅದರ ಒಂದು ಟೇಸ್ಟೇ ಬೇರೆ ಇರ್ತದೆ. ನೀವು ನೋಡಬಹುದು, ಇಷ್ಟು ನಿಮಗೆ ನಿಮ್ಮ ಹತ್ರ ಎಷ್ಟು ಉಂಟು ಅಷ್ಟು ತಗೊಳ್ಳಿ. ಪ್ಲಸ್ ಸ್ವಲ್ಪ ಹುಳಿ ನೀವು ನೋಡ್ಬೋದು, ಮತ್ತು 2 ಕಾಯಿ ಮೆಣಸು, ಮತ್ತು 1 ಬೆಳ್ಳುಳ್ಳಿಯನ್ನು ಹಾಕಿ ನಾವು ಮಿಕ್ಸಿಗೆ ಹಾಕಿ ರುಬ್ಬುವ. ಅದರ ಜೊತೆ ನಾವು ಹೆಚ್ಚಿದ ಇದು ತೆಂಗಿನಕಾಯಿ ತುರಿ ಕೂಡ ಹಾಕಬೇಕು. ನೀವು ನೋಡ್ಬೋದು, ಇಷ್ಟು ಖಾಲಿ ಹುಳಿ 2, 3, 4, 5, 6. ಇದಕ್ಕೆಂತ ಮಾಡುವ ಅಂದರೆ ಸ್ವಲ್ಪ ಅನ್ನ ಹಾಕಬೇಕು. ಸ್ವಲ್ಪ ಅನ್ನ ಹಾಕುವ. ಇಷ್ಟು ಹಾಕಿ ಉಪ್ಪು ಬೇಕು ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡುವ. ಇದೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡುವ. ನೋಡುವ ಹೇಗಾಗ್ತದೆ. ನೀವು ನೋಡ್ಬೋದು, ರೆಡಿ ಆಗಿದೆ ತಿಮರೆದ ಚಟ್ನಿ. ಈಗ ನೋಡಿ, ಇದರ ಜೊತೆ ಚಟ್ನಿ ಟೇಸ್ಟೇ ಬೇರೆ ಇರ್ತದೆ. ವಿಲ್ಸಿ ಊಟ ಮಾಡಿ ನೋಡುವ ಹೇಗಿರ್ತದೆ ಅಂತ. ವಾವ್! ಇದರ ಎಡೆಯಲ್ಲಿ ಕೋಳಿ ಕೂಡ ಅಲ್ಲ, ತೆತ್ತಿ ಮೊಟ್ಟೆ ಕೂಡ ಅಲ್ಲ, ಮೀನು ಕೂಡ ಅಲ್ಲ. ನೋಡಿ, ಅಚ್ಚ ಗಂಜಿ. ನೋಡಿ, ನೀವು ನೋಡ್ಬೋದು, ಗಂಜಿ ಜೊತೆ ಈ ಚಟ್ನಿ ಮಿಕ್ಸ್ ಆದರೆ ಹೇಗೆ ಆಗ್ತದೆ, ಹಾಗೆ ತುಂಬಾ ಭಾರಿ ಚೆಂದಾಗಿದೆ. Until take care, bye bye. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ.